50% ರೈತರು ಇನ್ನೂ ಕೂಡ ಮನೆಯಲ್ಲೇ ಇದ್ದಾರೆ. ನಮ್ಮ ಘನ ಸರ್ಕಾರ, ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ಕೃಷಿ ಮಸೂದೆಯನ್ನು ಅಂತ ಹೇಳಿದ್ರೆ ಅದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ರೈತ ಮುಖಂಡರ ಹತ್ರ ಡಿಸ್ಕಸ್ ಮಾಡಿ ಅಂತ ಹೇಳಿದ್ರೆ ನಮ್ಮ 56 ಇಂಚಿನ ಎದೆಯ ಸನ್ಮಾನ್ಯ ಮೋದಿಯವರ ಅಹಂಗೆ ಅದು ಪೆಟ್ಟಾಗ್ತದೆ. ರೈತರ ಬೇಡಿಕೆಗಳನ್ನು ಒಪ್ಪಿಕೊಂಡ್ರೆ ನನ್ನ ಜನಪ್ರಿಯತೆಗೆ ನನಗೆ ಒಂದಾದ್ರು ಸೋಲು ಅಂತ ಹೇಳುವ ರೀತಿಯಲ್ಲಿ ಅವರು ವರ್ತಿಸ್ತಾರೆ. ನಾವು ರೈತರು ಬಹಳ ಮುಗ್ಧರು. ನಮಗೆ ಕಷ್ಟ ಆದಾಗ ಮಾತ್ರ ಈ ಸಮಸ್ಯೆಗಳ ಬಗ್ಗೆ ನಾವು ತಲೆದುಕೊಳ್ತೇವೆ. ಜೀವ ನಮಗೆ ಚುನಾವಣಾ ವಸ್ತು ಆಗ್ತದ? ಈ ದೇಶವನ್ನು ಯಾರು ರಕ್ಷಿಸ್ತಾರೆ ಸ್ವಾಮಿ? ಹಾಗಾಗಿ ರೈತರ ಹತ್ರ ನಾವು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾರಿಗೂ ಪುರುಸೋದಿಲ್ಲದಂತಹ ವ್ಯವಸ್ಥೆ. ರೈತರ ಜೀವನವೇ ಹಾಗೆ. ಈಗ ಮಳೆ ಜಾಸ್ತಿ ಆಯಿತು, ಇದು ಮಳೆ ಹೋದ ನಂತರ ತೋಟಗಳಿಗೆ ನೀರು ಹಾಕುವಂತಹ ಜರೂರು. ನಮಗೆ ಪುರುಸೋದಿಲ್ಲ. 24 ಗಂಟೆ ರಾಜಕೀಯ ಮಾಡುವ ಜನಗಳ ಒಂದು ಗುಂಪು ಅದನ್ನು 24 ಗಂಟೆ ಮಾಡ್ತದೆ. ಬೇಕಾದ್ರೆ ಯಾಕಂತ ಹೇಳಿದ್ರೆ ದುಡಿಯದಿದ್ರೆ ಬದುಕಿಲ್ಲ ಅಂತೇಳಿ. ಆದ್ರೆ ಆ ಒಂದು ಕಾರಣವನ್ನ ಇಟ್ಟುಕೊಂಡು ನಾವು ಸುಮ್ಮನೆ ಕೂತ್ರೆ ನಮ್ಮನ್ನ ಇವರು ಅದಾನಿಯ ಕೈಯಲ್ಲಿ ಅಡಿಯಾಳುಗಳನ್ನಾಗಿ ಮಾಡ್ತಾರೆ. ಕೃಷಿ ಮಸೂದೆ, ಒಕ್ಕಲುತನ ಎಲ್ಲವೂ ಇವತ್ತಿನ ಪೇಪರ್ ಅಲ್ಲಿದೆ. ಎಲ್ಲರಿಗೂ ಕುಂಕಿ ಹಾಕಿಕೊಡ್ತೇನೆ. ನಮ್ಮ ಪ್ರೀತಿಯ ಪಟ್ಟಣದವರು, ಅವರು ನಮ್ಮ ಶಾಸಕರು, ಅವರು ಒಬ್ಬ ರೈತ ಕುಟುಂಬದಿಂದ ಬಂದವರು. ಎಲ್ಲರಿಗೂ ಕುಂಕಿ ಆ ಒಂದು ನಿಮಗೆ ಆಶೀರ್ವಾದ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಾನು ಧನ್ಯವಾದಗಳು. ಅದು ಬಹಳ ಪ್ರಯತ್ನ ಆಯ್ತು. ಅದಕ್ಕೆ ಅದು ಪ್ರಥಮ ಹಂತದಲ್ಲಿ ಬಂದದ್ರಿಂದ ಅವರಿಗೆ ಅದನ್ನು ಮಾಡ್ಲಿಕ್ಕೆ ಆಗಲಿ. 67% ಇಂಡೈರೆಕ್ಟ್ ಟ್ಯಾಕ್ಸ್ ನಮ್ಮ ರೈತರು ಬೆಳೆದ ಉತ್ಪನ್ನದ ಮೇಲೆ ಕಲೆಕ್ಟ್ ಮಾಡುವಂತಹ ಟ್ಯಾಕ್ಸ್ಗಳು, ನೆನಪಿಟ್ಟುಕೊಳ್ಳಿ. $140-150 ಇರುವಾಗ ನಮಗೆ $80 ಮನಮೋಹನ್ ಸಿಂಗ್ ಸರ್ಕಾರಕ್ಕೆ 1 ಲೀಟರ್ ಪೆಟ್ರೋಲ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. $50-40 ಬಂದಾಗ ಕೂಡ ಅದನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ನರೇಂದ್ರ ಮೋದಿ ಸರ್ಕಾರಕ್ಕೆ ಆಗುವುದಿಲ್ಲ ಅಂತ ಹೇಳಿ. ಆದ್ರೆ ಇದು ಹಗಲು ದರೋಡೆ ಅಲ್ವಾ? ಮಾಧ್ಯಮದ ಮಿತ್ರರ ಹತ್ರ ನಾನು ಕೇಳ್ತೇನೆ, ಇದು ಹಗಲು ದರೋಡೆ ಅಲ್ವಾ?